ಗರ್ಭಿಣಿ ಮಹಿಳೆ ಸಹಿತ 4 ಡಿಕ್ಕಿ ಹೊಡೆದ ಕಾರು. ಈ ಒಂದು ಘಟನೆ ನಡೆದಿದ್ದು ನಗರದ ಕಡಿಯಾಳಿ ಬಳಿಯಲ್ಲಿ. ಈ ಒಂದು ಭೀಕರ ರಸ್ತೆ ಅಪಘಾತವಾಗಿದ್ದರ CCTV ಫುಟೇಜ್ ಎಲ್ಲೆಡೆ ಹರಿದಾಡ್ತಾ ಇದೆ. ಈ ಒಂದು ಆ ಕಾರಿನ ಚಾಲಕ ರಸ್ತೆ ದಾಟುತ್ತಿದ್ದ ಮಹಿಳೆಯರನ್ನ ಒಂದು ಚೂರು ಗಮನಿಸದೆ ಏಕಾಏಕಿ ವೇಗವಾಗಿ ಬಂದು ಡಿಕ್ಕಿ ಹೊಡಿತಾನೆ. ಡಿಕ್ಕಿಯ ರಭಸಕ್ಕೆ ಗರ್ಭಿಣಿ ಮಹಿಳೆ ರಸ್ತೆಗೆ ಉರುಳಿ ಬಿದ್ದಿದ್ದಾರೆ. ಅವರ ತಲೆಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ದಾಖಲುಗೊಂಡಿದ್ದಾರೆ. ಅದೇ ರೀತಿ ಅವರ ಜೊತೆ ಇತರ ಮೂವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಬಗ್ಗೆ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.